ಯುವರತ್ನ ರಿಲೀಸ್ ಆದ ಒಂದೇ ವಾರಕ್ಕೆ OTTಯಲ್ಲಿ ರಿಲೀಸ್ ಮಾಡುವ ಮೂಲಕ ಕನ್ನಡಾಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ ಹೊಂಬಾಳೆ ಸಂಸ್ಥೆ. ಚಂದನವನಕ್ಕೆ ಉತ್ತಮ ಚಿತ್ರಗಳನ್ನು ನೀಡ್ತಾ ಬಂದಿರುವ ಈ ಸಂಸ್ಥೆಯ ವಿರುದ್ಧ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ವ್ಯಕ್ತವಾಗ್ತಿದೆ. ಆದರೆ ಯುವರತ್ನನನ್ನು 8ನೇ ದಿನಕ್ಕೆ OTTಯಲ್ಲಿ ರಿಲೀಸ್ ಮಾಡಲು ಕಾರಣ ಏನೆಂದು ಹುಡುಕ್ತಾ ಹೋದ್ರೆ ಅದು ತೆಲುಗಿನ ವಕೀಲ್ ಸಾಬ್ ಅನ್ನೋ ಉತ್ತರ ಬರುತ್ತೆ. ಎಸ್, ವಕೀಲ್ ಸಾಬ್ ಚಿತ್ರವನ್ನು ಹೊಂಬಾಳೆ ಸಿನಿಮಾದವರೇ ಕರ್ನಾಟಕದಲ್ಲಿ ಹಂಚಿಕೆ ಮಾಡ್ತಿದ್ದಾರೆ. ಹೀಗಾಗಿ ಯುವರತ್ನನ ಕತ್ತು ಹಿಸುಕಲಾಯಿತೆ ಎನ್ನೋ ಅನುಮಾನ ಮೂಡ್ತಾ ಇದೆ. ಏಕೆಂದ್ರೆ ಯುವರತ್ನ ತೆರೆ ಕಂಡ 80% ರಾಜಧಾನಿಯ ಚಿತ್ರಮಂದಿರಗಳಲ್ಲಿ ವಕೀಲ್ ಸಾಬ್ ರೀಪ್ಲೇಸ್ ಆಗಿದೆ. ಒಂದಿಷ್ಟು ಕಡೆಗಳಲ್ಲಿ ಯುವರತ್ನನನ್ನು ಕಿಕ್ಔಟ್ ಮಾಡಿ ಅಲ್ಲಿ ವಕೀಲ್ ಸಾಬ್ ಪ್ರದರ್ಶನ ಕಾಣ್ತಿದ್ರೆ, ಮತ್ತೊಂದಿಷ್ಟು ಚಿತ್ರಮಂದಿರಗಳಲ್ಲಿ 3-4 ಶೋಗಳು ವಕೀಲ್ ಸಾಬ್ ಪಾಲಾದ್ರೆ ಅದ್ಯಾವುದೋ ಮೂಲೆಯಲ್ಲಿ ಒಂದು ಪ್ರದರ್ಶನಕ್ಕಷ್ಟೇ ಯುವರತ್ನ ಮೀಸಲಾಗಿದೆ. ಇದು ಕೇವಲ ಬೆಂಗಳೂರಿನ ಕಥೆಯಷ್ಟೇ ಅಲ್ಲ. ಕೋಲಾರ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರದಲ್ಲೂ ಯುವರತ್ನನನ್ನು ಕಿಕ್ಔಟ್ ಮಾಡಿ ಅಲ್ಲಿ ವಕೀಲ್ ಸಾಬ್ ಚಿತ್ರವನ್ನು ರಿಲೀಸ್ ಮಾಡಲಾಗಿದೆ. ಬಹುಮುಖ್ಯವಾಗಿ ಯುವರತ್ನನನ್ನು ಕಿಕ್ಔಟ್ ಮಾಡಿ ಏಕೆ ವಕೀಲ್ ಸಾಬ್ ಚಿತ್ರವನ್ನು ಪ್ರದರ್ಶಿಸ್ತೀರಾ ಅಂತ ಚಿತ್ರಮಂದಿರದವರಲ್ಲಿ ಕೇಳಿದ್ರೆ ಹಂಚಿಕೆದಾರರು ಏನಂತಾರೋ ಅದನ್ನು ಮಾಡಿದ್ದೀವಿ, ಅವರು ಯುವರತ್ನನನ್ನು ತೆಗೆಯೋದಕ್ಕೆ ಹೇಳಿದ್ದಾರೆ ಎಂದು ಹೇಳಿದ್ರು. ಎಸ್, ಇಲ್ಲೇ ಉತ್ತರ ಸಿಕ್ತಲ್ವಾ? ವಕೀಲ್ ಸಾಬಿಗಾಗಿ ಯುವರತ್ನನ ಬಲಿ. ದಿನದಿಂದ ದಿನಕ್ಕೆ ಪ್ರೇಕ್ಷಕರನ್ನು ಸೆಳಿತಾ ಇದ್ದ ಯುವರತ್ನ OTTಯಲ್ಲಿ ರಿಲೀಸ್ ಆಗುತ್ತೆ ಅಂದ್ರೆ ಅದು ಅಪ್ಪು ಸಾರನ್ನು ಅವಮಾನಿಸಿದಂತೆ. ಒಂದು ಸ್ಟಾರ್ ನಟನ ಸಿನಿಮಾವನ್ನು ಒಂದೇ ವಾರಕ್ಕೆ OTTಯಲ್ಲಿ ರಿಲೀಸ್ ಮಾಡ್ತಾರೆ ಅಂದ್ರೆ ಎಲ್ಲಿದೆ ಸ್ಟಾರ್ ವ್ಯಾಲ್ಯೂ? ಇನ್ನು ಯುವರತ್ನ ಅಪ್ಪಟ ಕನ್ನಡ ಸಿನಿಮಾ, ಅದ್ಯಾವುದೋ ಪರಭಾಷೆಯ ರಿಮೇಕ್ ವಕೀಲ್ ಸಾಬ್ಗೆ ನಮ್ಮ ಹೆಮ್ಮೆಯ ಯುವರತ್ನನನ್ನು ಬಲಿಯಾಗಿಸಿದ್ದು ಖಂಡನೀಯ. ಹಾಗೆ ಇದು ಕನ್ನಡ ಚಿತ್ರರಂಗದ ದುರಂತವೇ ಸರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.